ಕೊನೆಯದಾಗಿ ಈ ವಕ್ಫ್ನ ತಿದ್ದುಪಡಿಯಿಂದಾಗಿ ಮುಸಲ್ಮಾನರಿಗೆ ಸ್ಪೆಷಲಿ ಯಾವ ರೀತಿಯಾದಂಥ ಬೆನಿಫಿಟ್ ಇನ್ನು ಮುಂದಿನ ದಿನಗಳಲ್ಲಿ ಸಿಗಬಹುದು ಅನ್ನೋ ಕ್ಲಿಯರ್ ಕಟ್ ಆದಂಥ ಮೆಸೇಜ್ ನೀಡುತ್ತಾರೆ. ಈಗ ಬಹಳಷ್ಟು ಕಳ್ಕೊಂಡಿದ್ದೇವೆ ವಕ್ಫ್ ಆಸ್ತಿಗಳನ್ನು. ಮೆಡಿಕಲ್ ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜ್ಗಳಿದೆ, 5 ಸ್ಟಾರ್ ಹೋಟೆಲ್ ಇದೆ, ಎಲ್ಲ ಇದೆ. ಇದು ನಿಜವಾಗ್ಲೂ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಬಿಟ್ಟರೆ ಅದೇ ಬಿಕಾಸ್ ಸೇಫ್ ಸಬ್ಜೆಕ್ಟ್ ಇಲ್ಲಿ ಆಲ್ ದೀಸ್ ವಿಲ್ ಕಮ್ ಬ್ಯಾಕ್. ಓಕೆ 50% ಆಫ್ ಇನ್ ಈಚ್ ಮೆಡಿಕಲ್ ಕಾಲೇಜ್ ಫ್ರೀ ಆಗಿ ಉಚಿತವಾಗಿ ಮುಸಲ್ಮಾನರಿಗೆ ಕೊಟ್ಟು ಬಾಕಿ ಚಾರ್ಜ್ ಮಾಡೋಣ. ಹಾಗೆ ಇಂಜಿನಿಯರಿಂಗ್ ಕಾಲೇಜ್ ಮಾಡೋಣ, ಹಾಸ್ಪಿಟಲ್ ಅದರಿಂದ ಗುಣಪಡ್ಕೊಳ್ಳೋಣ. ಪ್ರಯೋಜನವೇ ಪ್ರಯೋಜನ. ನಾನು ಇಷ್ಟೆಲ್ಲ ಹೇಳಿದ ನಂತರ ನಾನು ಒಂದು ತಪ್ಪು ಮಾಡಿದರೆ ಅಥವಾ ಒಂದು ಪೈಸಾ ಅದು ಎಲ್ಲಾದರೂ ಏನು ಆಕ್ರಮಣ ಮಾಡಿದರೆ, ಭ್ರಷ್ಟಾಚಾರ ಮಾಡಿದರೆ ಒಂದು ತೆಗೆದು ತೋರಿಸಿ, ಯಾಕೆ ನನ್ನ ವಿಷಯ ನಂಬೇಡಿ. ಆದರೆ ಮುಂಚಿನ ಹಾಗಿಲ್ಲ. ಆ ದಿವಸ ನಾನು ಭಾಳಷ್ಟು ಅಪೋಸ್ ಮಾಡೋರು ಈಗ ಭಾಳಷ್ಟು ಮಂದಿ ನನಗೆ ಸಪೋರ್ಟ್ ಮಾಡ್ತೀವಿ. ಈಗ ಮೊನ್ನೆ ಕೂಡ ಕಮ್ಮಿಯಲ್ಲಿ 150 ಕಾಲ್ಸ್ಗಳು ಬಂದಿದೆ ರಾಯಚೂರಿಗೆ, ಗುಲ್ಬರ್ಗ, ಅಲ್ಲಿಂದ ಇಲ್ಲಿಂದ. ಸಾಬ್ ಆಪ್ ಟೀಕೆ ಆಯ್ತಾ, ಟೀಕೆ ಆಪ್ आपके साथ है ಅಂತೇಳಿ.